ಪ್ರೀತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಂಕುತಿಮ್ಮನ ಕಗ್ಗ ಜ್ಞಾನದ ಬೆಳಕು ಸರಣಿ ಕಾರ್ಯಕ್ರಮ 94. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗವನ್ನು ಕೇಳಿ ಬರೋಣ. ಆವ ಜನ್ಮದ ಋಣವೋ ಆವ ಕರ್ಮದ ಕಣವೋ ಮಾವಾಗಿ ಬೇವಾಗಿ ಸಂಸಾರವ ನದಿ ಜೀವಕೀಂಟಿಪುವು ಮಾದಕದ ರಸಪಾನಗಳ ಭಾವಜ್ವರಂಗಳವು ಮಂಕುತಿಮ್ಮ ಭಾವಜ್ವರಂಗಳವು ಮಂಕುತಿಮ್ಮ. ಬಂಧುಗಳೇ, ಮನುಜ ಜನ್ಮವೆನ್ನುವುದೇ ಒಂದು ವಿಶಿಷ್ಟವಾದಂಥ ರೂಪಕ. ಬದುಕಿನ ಪಯಣದಲ್ಲಿ ನೂರಾರು ಕನಸುಗಳ ಮೆರವಣಿಗೆ ಇರ್ತದೆ. ಆ ಕನಸುಗಳನ್ನ ನನಸಾಗಿಸುವಲ್ಲಿ ನಿರಂತರವಾಗಿ ಸಂಸಾರವೆಂಬ ಸಾಗರದಲ್ಲಿ ಅಬ್ಬರದ ಅಲೆಗಳನ್ನು ದಾಟಿ ಸಾಧನೆಯಲ್ಲಿ ಸೋಲು ಗೆಲುವು ಎಂಬ ಮೆಟ್ಟಿಲುಗಳನ್ನು ಹತ್ತಲು ಹಲವಾರು ಹೋರಾಟಗಳನ್ನು ನಾವು ಮಾಡ್ತೇವೆ. ಕೆಲವರು ಆ ಹೋರಾಟದಲ್ಲಿ ಯಶಸ್ಸನ್ನು ಕಂಡರೆ ಇನ್ನು ಕೆಲವರು ಸೋಲನ್ನು ಕಾಣುತ್ತಾರೆ. ಆದರೆ ಆ ನಡುವೆ ಒಂದು ಸುಂದರವಾದಂತಹ ಅನುಭವ ಸಿಗುತ್ತದೆ. ಜೀವನದಲ್ಲಿ ಸಿರಿತನ ಇರಬಹುದು, ಬಡತನ ಇರಬಹುದು, ಕಷ್ಟ ಸುಖ ಲಾಭ ನಷ್ಟಗಳ ಅನುಭವದ ರಸಪಾಕವನ್ನ ನಾವೆಲ್ಲರೂ ಆನಂದದಿಂದ ಆಸ್ವಾದಿಸಲೇಬೇಕು. ನಮಗೆ ಸಿಕ್ಕಿರುವಂತ ಸುಂದರವಾದ ಮಾನವ ಜನ್ಮವನ್ನ ನಾವೆಲ್ಲರೂ ಕೂಡ ಸಾರ್ಥಕ ಮಾಡ್ಕೊಳ್ಬೇಕು. ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ವಾಸ್ತವದ ಜನ್ಮದಲ್ಲಿ ಅವೆಲ್ಲವೂ ಕೂಡ ನಮಗೆ ಸಿಗುತ್ತದಂತೆ ಹಿರಿಯವರು ಹೇಳಿರುವ ಮಾತುಗಳು ಎಷ್ಟೋ ಬಾರಿ ಸತ್ಯವೂ ಆಗಿದೆ. ಪುರಂದರದಾಸರು ಒಂದ್ ಕಡೆ ಮಾತು ಹೇಳಿದಂಗೆ ನೆನಪಾಗತ್ತೆ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ. ಇಷ್ಟು ಸುಂದರವಾಗಿ ಈ ವಾಕ್ಯವನ್ನ ಕವಿ ಇಷ್ಟು ಅರ್ಥಪೂರ್ಣವಾಗಿ ಕೀರ್ತನಕಾರರಾದಂತ ಇವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಒಂದು ಅನುಭವದ ಹೂರಣ ಅಂತ ಹೇಳ್ಬೋದು. ಅರಿತು ನಡೆದರೆ ನಮ್ಮೆಲ್ಲರ ಜೀವನ ಸುಂದರವಾಗಿರ್ತದೆ, ಶ್ರೇಷ್ಠವಾಗಿರ್ತದೆ, ಉತ್ಕೃಷ್ಟವಾಗಿರ್ತದೆ. ನಮ್ಮ ಪೂರ್ವ ಜನ್ಮಗಳಲ್ಲಿ ಮಾಡಿರುವ ಪಾಪ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಪ್ರತಿಫಲ ಸಿಗುತ್ತಂತೆ. ಕೆಲವರು ಜನ್ಮ ವೃತ್ತಾಂತಗಳ ಬಗ್ಗೆ ನಂಬುತ್ತಾರೆ, ಇನ್ ಕೆಲವರು ನಂಬೋದಿಲ್ಲ. ಅವರವರ ನಂಬಿಕೆ, ಅವರವರ ಅನುಭವಕ್ಕೆ ಬಿಟ್ಟಿದ್ದು. ಈ ನಂಬಿಕೆ ಜ್ಞಾನ ಮತ್ತು ವಿಜ್ಞಾನಗಳ ನಡುವೆ ಸಂಘರ್ಷ ನಡೀತಲೇ ಇದೆ. ಅದು ಇಂದು ನಿನ್ನೆಯ ಕಥೆಯಲ್ಲ. ಕವಿ ಹೇಳುವ ಪ್ರಕಾರ ಮಾವಿನ ಹಣ್ಣಿನ ರುಚಿಯ ಹಾಗೆ ಅಥವಾ ಕಹಿಬೇವಿನ ಸ್ವಾದದಂತೆ ವಾಸ್ತವದ ಈ ಸಂಸಾರದಲ್ಲಿ ಈ ರೀತಿಯ ಸಿಹಿ ಮತ್ತು ಕಹಿಯ ಅನುಭವಗಳು ನಮಗೆ ಸಿಗುತ್ತದೆ ಅಂತ ಹೇಳ್ತಾರೆ. ಅವು ನಮ್ಮ ಬದುಕಿನಲ್ಲಿ ನಮ್ಮನ್ನ ಉದ್ವೇಗಕ್ಕೆ ಮತ್ತು ಆವೇಶಗಳಿಗೆ ಒಳಗಾಗುವಾಗ ಮಾಡ್ತವೆ ಅಂತ ಗುಂಡಪ್ಪನವರಲ್ಲಿ ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಸಂಸಾರವನ್ನ ಒಂದು ವನಕ್ಕೆ ಹೋಲಿಕೆ ಮಾಡ್ತಾರೆ. ಆ ವನದ ಒಳಗಡೆ ಇರುವಂತಹ ಒಂದು ದೊಡ್ಡ ಮರ ಅಂತ ಅಂದ್ಕೊಳ್ಳಿ. ಆ ಮರದಲ್ಲಿರುವಂತಹ ಬೇರಿಂದ ಹಿಡಿದು ಅದರ ತಲೆಯ ತುತ್ತಿಯವರೆಗೆ ಹಲವಾರು ರಂಬೆ, ಕೊಂಬೆಗಳು, ಎಲೆಗಳು, ಬೇರೆ ಬೇರೆ ಒಂದಿಷ್ಟು ಪಕ್ಷಿಗಳು ಬಂದು ಬದುಕ್ತವೆ. ಅವೆಲ್ಲವನ್ನ ಬೇರೆ ಬೇರೆ ಮನುಷ್ಯರ ನೆಲೆಗೆ ಹೋಲಿಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಲವು ಪ್ರಭೇದಗಳ ಮರಗಿಡಗಳು ಕೂಡ ಆ ವನದಲ್ಲಿ ಇರ್ತವೆ. ಆ ವನದಲ್ಲಿರುವಂತಹ ಬೇರೆ ಬೇರೆ ಪ್ರಭೇದಗಳ ಅಂತೆಯೇ ನಾವು ನೀವೆಲ್ಲರೂ ಕೂಡ. ಹೀಗಾಗಿ ಬದುಕಿನಲ್ಲಿ ನೂರಾರು ಭಾವನೆಗಳು, ಸಿಹಿ ಇರಬಹುದು, ಕಹಿ ಇರಬಹುದು, ತನ್ನಷ್ಟೇ ತಾನೇ ಆಗಿಂದಾಗೆ ಹೊರ ಹೊಂತಾ ಇರ್ತವೆ. ಇದನ್ನ ಕವಿ ಪೂರ್ವ ಜನ್ಮದೊಂದಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಈ ಕಗ್ಗವನ್ನ ಕಟ್ಟಿರುವುದನ್ನು ನಾವು ಕಾಣಬಹುದು. ಇಂದಿನ ಜನ್ಮದಲ್ಲಿ ದಕ್ಕುವ ಎಲ್ಲಾ ಪ್ರತಿಫಲಗಳು ಏನಿದ್ದಾವೆ ನೋಡಿ, ಅವೆಲ್ಲವೂ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅದರ ಫಲವಾಗಿದೆ ಅಂತ ಹೇಳ್ತಾರೆ. ಜೀವನವೇ ಒಂದು ಸಿಹಿ ಕೈಗಳ ಸಮ್ಮಿಶ್ರಣವಾಗಿದೆ ಅಂತ ಹೇಳ್ತಾರೆ. ನೀವೇನಂತೀರಿ? ಖಂಡಿತವಾಗಿ ಕೂಡ ನೀವೆಲ್ಲರೂ ಕೂಡ ಒಪ್ಕೊಳ್ತೀರಿ, ಅಥವಾ ನಿಮ್ಮದೇ ಆದಂತ ನೆಲೆಯಲ್ಲಿ ವಿಚಾರಗಳು ಇನ್ನಷ್ಟು ಕವಲು ಹೊಡೆಯುತ್ತಿದೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಸೂತ್ರವನ್ನ ಪಾಲನೆಯೊಂದಿಗೆ ಜೀವನವನ್ನ ಸುಂದರವಾಗಿಸೋಣ. ನಮಸ್ಕಾರ.